ನಮಸ್ಕಾರ ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತು ನಮ್ಮ ಜೊತೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ದೇವಿ ಪ್ರಸಾದ್ ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪೆರಿಫೆರಲ್ ನರ್ವ್ ಸಿಸ್ಟಮ್ ಸರ್ಜರಿ ಅಂತ. ಸೊ ಈ ಸರ್ಜರಿ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಈ ಸರ್ಜರಿ ಅಂದರೆ ಏನು? ಈಗ ನರ್ವಸ್ ಸಿಸ್ಟಮ್ ಅಂತ ಇರ್ತದೆ, ಅದರಲ್ಲಿ ಬೇರೆ ಬೇರೆ ಪಾರ್ಟ್ಸ್. ಮೇನ್ ಆಗಿ ಹೇಳಬೇಕಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಅದರಲ್ಲಿ ಬ್ರೈನ್, ತಲೆ ಒಳಗೆ ಇರುವಂಥದ್ದು, ಮತ್ತು ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನು ಹುರಿಯ ಒಳಗಡೆ ಇರುವಂಥದ್ದು, ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಯಿತು. ಇನ್ನು ಉಳಿದಿದ್ದೆಲ್ಲ ನರಗಳು, ಅದರಿಂದ ನಮ್ಮ ಎಂಡ್ ಆರ್ಗನ್ಸ್ ಅಂತ ಹೇಳ್ಬೋದು. ಈಗ ಕೈಗಾಗಲಿ, ಮುಖಕ್ಕಾಗಲಿ, ಕಾಲಿಗಾಗಲಿ, ಅಲ್ಲಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಕನೆಕ್ಟ್ ಮಾಡುವಂಥ ನರಗಳಿರ್ತವೆ. ಇದನ್ನು ಪೆರಿಫೆರಲ್ ನರ್ವ್ಸ್ ಅಂತ ಹೇಳೋದು. ಈ ಪೆರಿಫೆರಲ್ ನರ್ವ್ಸ್ ಅಂದರೆ ಹೊರವಲಯದ ನರಗಳದ್ದು ಆಪರೇಷನ್ಗೆ ಪೆರಿಫೆರಲ್ ನರ್ವ್ ಸರ್ಜರಿ ಅಂತ ಹೇಳ್ಬೋದು. ಓಕೆ, ಎಸ್ ಡಾಕ್ಟರ್, ಈಗ ನೀವು ಯಾವ ಯಾವ ನರಗಳನ್ನು ನೀವು ಆಪರೇಷನ್ ಮಾಡ್ತೀರಿ ಅಂತ ಹೇಳಿ. ಈಗ ನಾವು ಕಾಮನ್ ಆಗಿ ಹೇಳೋದಾದರೆ, ಅಂದರೆ ನಾನೊಂದು ಲಿಸ್ಟ್ ಹೇಳ್ಬೋದು ನಿಮಗೆ. ಮುಖದಿಂದ ಶುರು ಮಾಡಿದರೆ ಈಗ ಫೇಶಿಯಲ್ ನೋವು ಅಂತ, ಮುಖದಲ್ಲಿ ಇಂಪಾರ್ಟೆಂಟ್ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಇದಕ್ಕೆಲ್ಲ, ಅಥವಾ ನಾವು ಮಾತಾಡುವಾಗ ಇದನ್ನು ಲಿಪ್ಸನ್ನು ಕ್ಲೋಸ್ ಮಾಡಲಿಕ್ಕೆ ಅಥವಾ ಕಣ್ಣು ಕ್ಲೋಸ್ ಮಾಡುವಂಥದ್ದು, ಇದೆಲ್ಲ ಫೇಶಿಯಲ್ ನೋವು ಅಂತ ಹೇಳ್ತೇವೆ. ಅದರದ್ದು ಫಂಕ್ಷನ್ಸ್, ಅದರದ್ದು ಆಪ್ರೇಷನ್ನು ಫೇಶಿಯಲ್ ರಿಅನಿಮೇಷನ್ ಸರ್ಜರಿ ಅಂತ. ಹಾಗೆ ಬೇರೆ ಆದರೆ ಈಗ ಕೈಯದ್ದು ಫುಲ್ ಕಂಟ್ರೋಲ್ ಇರುವಂಥದ್ದು ಒಂದು ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ ಇರ್ತದೆ, ಅದು ಕತ್ತಿನ ಭಾಗದಲ್ಲಿ ಇರುವಂಥ ಇದು, ಅಲ್ಲಿಂದನೇ ಇಡೀ ಕೈದು ಕಂಟ್ರೋಲ್ ಬರುವಂಥದ್ದು, ಅದರದ್ದು ಆಪ್ರೇಷನ್ನು ಅಂದರೆ ಬ್ರೇಕಿಯಲ್ ಪ್ಲೆಕ್ಸಸ್ ಸರ್ಜರೀಸ್. ಮತ್ತು ಬೇರೆ ನರಗಳು ಈಗ ಇಂಪಾರ್ಟೆಂಟ್ ಇದರಿಂದ ಈಗ ಅಲ್ನಾರ್ ನೋವು ಅಂತ ಇರ್ಬೋದು, ಮೀಡಿಯನ್ ನೋವು ಇರ್ಬೋದು, ಅಥವಾ ರೇಡಿಯಲ್ ನೋವು ಅಂತ, ಇದೆಲ್ಲ ಹೊರವಲಯಗಳ ನರಗಳು ಇದರದ್ದು. ಮತ್ತು ಕಾಲಲ್ಲಿ ಬಂದರೆ ನಮಗೆ ಪೆರೋನಿಯಲ್ ನೋವು ಅಂತ ಇರ್ತದೆ, ಟಿಬಿಯಲ್ ನೋವು ಅಂತ ಇರ್ತದೆ, ಹೀಗೆ ಬೇರೆ ಬೇರೆ ಹೆಸರಿನ ನರಗಳು ಇರ್ತವೆ. ಅದರದ್ದೆಲ್ಲ ಶಸ್ತ್ರಚಿಕಿತ್ಸೆ ನಾವು ಮಾಡುವಂಥದ್ದು. ಸೊ ಎಲ್ಲ ಬಾಡಿ ನರ್ವ್ನ ಸರ್ಜರಿ ನೀವು ಮಾಡ್ತೀರಿ ಅಂತ? ಹೌದು. ಸೊ ಪರ್ಟಿಕ್ಯುಲರ್ ಆಗಿ ಫೇಶಿಯಲ್ ರಿಅನಿಮೇಷನ್ ಅಂತ ಹೇಳಿ ಸರ್ಜರಿ ಮಾಡ್ತೀರಿ. ಸೊ ಅದರ ಬಗ್ಗೆ ಒಂದು ಮಾಹಿತಿ. ಈಗ ಫೇಶಿಯಲ್ ರಿಅನಿಮೇಷನ್ ಅಂದರೆ ಅನಿಮೇಷನ್ ಅಂದರೆ ಈಗ ಫೇಸ್ ಮೂಮೆಂಟ್ ಇರುವಂಥದ್ದು, ಎನಿ ಮೂಮೆಂಟ್ ಇರುವಂಥದ್ದನ್ನು ಅನಿಮೇಷನ್ ಅಂತ ಹೇಳೋದು. ಈಗ ರಿಅನಿಮೇಷನ್ ಅಂತ ಯಾಕೆ ಮಾಡಬೇಕು? ಒಂದ್ಸಲ ಮುಖದ್ದು ಪ್ಯಾರಲಿಸಿಸ್ ಆಗಿರ್ತದೆ, ಅದಕ್ಕೆ ಬೇರೆ ಬೇರೆ ಕಾರಣಗಳುಂಟು. ಆ ಪ್ಯಾರಲಿಸಿಸ್ ಆದ ಮುಖವನ್ನು ನಾವು ವಾಪಸ್ ಅದು ಮೂಮೆಂಟ್ ಆಗುವ ಹಾಗೆ ಮಾಡೋದನ್ನು ಫೇಶಿಯಲ್ ರಿಅನಿಮೇಷನ್ ಅಂತ ಹೇಳೋದು. ಈಗ ಯಾವ್ಯಾವ ಕಾರಣ ಅಂತ ನೀವು ಕೇಳ್ಬೋದು, ಬೇರೆ ಬೇರೆ ಕಾರಣದಲ್ಲಿರ್ತದೆ. ಕೆಲವರಿಗೆ ಬ್ರೈನ್ ಟ್ಯೂಮರ್ ಇರೋದು ಆಪರೇಷನ್ ಟೈಮಲ್ಲಿ, ಅದನ್ನು ತೆಗೆಯುವಾಗ ಫೇಶಿಯಲ್ ನರ್ವನ್ನು ಕೂಡ ತೆಗಿಬೇಕಾಗ್ತದೆ, ಯಾಕೆಂದರೆ ಅದು ಗೆಡ್ಡೆ ಅದಕ್ಕೆ ಇನ್ವಾಲ್ವ್ ಆಗಿರ್ತದೆ. ಅದು ಮತ್ತೆ ಅದು ಅದರಷ್ಟಕ್ಕೆ ಸರಿಯಾಗುವ ಚಾನ್ಸ್ ಇಲ್ಲ, ಅದನ್ನು ಸರಿ ಮಾಡ್ಬೋದು. ಅಥವಾ ಪ್ಯಾರೋಟಿಡ್ ಸರ್ಜರೀಸ್ ಅಂತ, ಮುಖದ ಸೈಡಲ್ಲಿ ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಇರ್ತದೆ, ಅದರಲ್ಲಿ ಗೆಡ್ಡೆ ಬರುವಾಗ ಅದನ್ನು ತೆಗೆಯುವಾಗ ಅದು ಡ್ಯಾಮೇಜ್ ಆಗುವ ಚಾನ್ಸ್ ಇರುತ್ತೆ. ಅಥವಾ ಕೆಲವರಿಗೆ ಇದೆಂಥದ್ದು ಇಡಿಯೋಪ್ಯಾಥಿಕ್ ಅಂತ ಹೇಳ್ತೇವೆ, ಏನೇ ಕಾರಣ ಗೊತ್ತಿಲ್ಲದೇ ತನ್ನಷ್ಟಕ್ಕೆ ಮುಖ ಡಿವಿಯೇಷನ್ ಆಗುವಂಥದ್ದು ಇರ್ತದೆ, ಅಂಥವರಿಗೆ ಸಹ ಇದು ಹೆಲ್ಪ್ ಆಗುತ್ತೆ ಮುಖದ್ದು ರಿಅನಿಮೇಷನ್ ಸರ್ಜರಿ. ಸೊ ಈಗ ಫೇಶಿಯಲ್ ರಿಅನಿಮೇಷನ್ ಸರ್ಜರಿ ಯಾರಿಗೆಲ್ಲ ಮಾಡಬಹುದು? ಅಂದರೆ ಪರ್ಟಿಕ್ಯುಲರ್ ಆಗಿ ಇವರಿಗೆ ಮಾಡಬಹುದು, ಇವರಿಗೆ ಮಾಡಬಾರ್ದು ಅಂತ ಹೇಳಿ ಏನಾದರೂ ಇದೆಯಾ? ಅದೇ ಈ ಥರ ಎಲ್ಲ ಕಾಯಿಲೆ, ಯಾವುದೇ ಕಾಯಿಲೆ ಇರ್ಬೋದು, ಅವರಿಗೆ ಈಗ ಮುಖದ್ದು ಪ್ಯಾರಲಿಸಿಸ್ ಆಗಿದೆ, ಒಂದು ಸೈಡು ಮುಖ ಸರಿಯಾಗಿ ಚಲಾವಣೆ ಆಗ್ತಾ ಇಲ್ಲ, ಅಂಥವರಿಗೆ ಸರ್ಜರಿ ಮಾಡ್ಬೋದು. ಆದರೆ ಅದರಲ್ಲಿ ಟೈಮ್ ಡ್ಯೂರೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾವಾಗ ಸರ್ಜರಿ ಮಾಡಬೇಕು ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ಈಗ 1 ವರ್ಷದವರೆಗೆ ಅವರಿಗೆ ಇದು ಶುರುವಾಗಿ ಒಂದು 5 ರಿಂದ 6 ತಿಂಗಳು ನಾವು ವೇಟ್ ಮಾಡ್ತೇವೆ ತನ್ನಷ್ಟಕ್ಕೆ ಸರಿ ಆಗ್ತದಾ ಅಂತ. ಯಾವುದೇ ಕಾರಣ ಗೊತ್ತಿಲ್ಲದೆ ಆಗಿರೋ ಪೇಷಂಟ್ಗಳಿಗೆ ತನ್ನಷ್ಟಕ್ಕೆ ಸರಿಯಾಗುವ ಚಾನ್ಸ್ ಇರ್ತದೆ, ಔಷಧಿಯಲ್ಲಿ ಅಥವಾ ಟ್ಯಾಬ್ಲೆಟ್ಸ್ ತಗೊಂಡು ಅದು ಸರಿಯಾಗುವ ಚಾನ್ಸ್ ಇರ್ತದೆ, ಅದು ವೆಯ್ಟ್ ಮಾಡ್ತೇವೆ ನಾವು. ಅಥವಾ ಕೆಲವರಿಗೆ ಈಗ ಆಪ್ರೇಷನ್ ಟೈಮಲ್ಲಿ ಫೇಶಿಯಲ್ ನೋವನ್ನೇ ಫುಲ್ ತೆಗಿಬೇಕಾಗಿ ಬಂತು, ಅವರಿಗೆ ಅದು ತನ್ನಷ್ಟಕ್ಕೆ ಸರಿಯಾಗುವ ಚಾನ್ಸೇ ಇಲ್ಲ, ಅಂಥವರಿಗೆ ನಾವು ಬೇಗ ಆಪ್ರೇಷನ್ ಮಾಡ್ತೇವೆ. ಆದರೆ ಕೆಲವರು ಏನು ಮಾಡ್ತಾರೆ, ತನ್ನಷ್ಟಕ್ಕೆ ಸರಿ ಆಗ್ತದೆ ಅಂತ ಕಾಯ್ತಾ 1 ವರ್ಷ ಆಗುತ್ತೆ, 2 ವರ್ಷ ಆಯಿತು, 3 ವರ್ಷ ಆಯಿತು, ಆಮೇಲೆ ಬಂದರೆ ಆಗೋದೇ ಇಲ್ಲ ಅಂತಲ್ಲ, ಬಟ್ ಅವರಿಗೆ ಅಷ್ಟು ರಿಸಲ್ಟ್ಸು ಒಳ್ಳೇದು ಬರೋದಿಲ್ಲ. ಐಡಿಯಲಿ
1 ವರ್ಷದ ಒಳಗೆ ಆಪರೇಷನ್ ಮಾಡೋದು ಉತ್ತಮ ಅಂತ. ಓಕೆ, ಅದು 1 ವರ್ಷ ದಾಟಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ದಾಟಿದ್ರೆ ಏನಾಗ್ತದೆ ಅಂದ್ರೆ ಈಗ ನರದ್ದು ನಾವು ಜೋಡಣೆ ಮಾಡ್ಬೋದು, ಆದ್ರೆ ಅಲ್ಲಿರುವ ಮಸಲ್ಸ್ ಅಂತ ಹೇಳ್ತೇವೆ, ಮೂವ್ಮೆಂಟ್ ಮಾಡ್ಲಿಕ್ಕೆ ಮಸಲ್ಸ್ ಇರಬೇಕು. ಅದು ಎಟ್ರೋಫಿ ಆಗಿ ಹೋಗಿರ್ತದೆ, ಅಂದ್ರೆ ಮಸಲ್ಸ್ ಎಲ್ಲ ಒಂಥರ ತುಂಬಾ ಕುಗ್ಗಿ ಹೋಗಿರ್ತದೆ. ಅದಕ್ಕೆ ವಾಪಸ್ ನರಗಳ ಜೋಡಣೆ ಮಾಡಿದ್ರು ಕೂಡ ಆ ಮಸಲ್ಸಿಗೆ ಶಕ್ತಿ ಇರುವುದಿಲ್ಲ ಅದು ವಾಪಸ್ ಮೂವ್ಮೆಂಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ಈಗ ಸೀಳ್ತುಟಿ ಅಂತ ಹೇಳಿ ಇರ್ತದಲ್ಲ ಮಗು ಎಲ್ಲ, ಸೊ ಅವರಿಗೆಲ್ಲ ಇದು ರಿಲೇಟೆಡ್ ಆಗ್ತದಾ? ಅದು ಸಹ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಬರುತ್ತೆ, ಬಟ್ ಈಗ ಫೇಶಿಯಲ್ ರಿಯಾನಿಮೇಷನ್ ಮತ್ತು ಅದು ತುಂಬಾ ಬೇರೆ ಬೇರೆ ಟಾಪಿಕ್. ಓಕೆ, ಸೊ ಈಗ ಒಂದು ವೇಳೆ ಈ ಸರ್ಜರಿ ಮಾಡದಿದ್ರೆ ಏನಾದರೂ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ? ಈಗ ಮುಖದ ಫಂಕ್ಷನ್ಸ್ ಏನು, ಈಗ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಒಂದು ಪ್ರೆಸೆಂಟ್ ಆಗಿರಬೇಕು, ಮತ್ತೆ ಇನ್ನೊಂದು ಇಂಗ್ಲೀಷಲ್ಲಿ ಸೇಯಿಂಗ್ ಇದೆ, ಫೇಸ್ ಇಸ್ ದ ಮಿರರ್ ಆಫ್ ದ ಸೋಲ್ ಅಂತ, ಮನಸ್ಸಿನ ಕನ್ನಡಿ ಅಂತ ಹೇಳ್ಬೋದು. ಹಾಗೆ ಅದು ಮುಖನೇ ಸರಿ ಇಲ್ಲ ಅಂತಂದರೆ ನಮಗೆ ಕಮ್ಯುನಿಕೇಷನ್ ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ಕಣ್ಣಿದ್ದು ಪ್ರೊಟೆಕ್ಷನ್. ಈಗ ಕಣ್ಣು ರೆಪ್ಪೆ ನಾವು ಒಂದು ಮಿನಿಟಲ್ಲಿ ಒಂದು 7-8 ಸಲ ಅದು ಕ್ಲೋಸ್ ಮಾಡೋದು ಬಿಡೋದು ಮಾಡ್ತಾ ಇರ್ತೇವೆ. ಅದರಿಂದಾಗಿ ಕಣ್ಣು ಮಾಯ್ಸ್ಟ್ ಆಗಿರ್ತದೆ, ಅಂದರೆ ಕಣ್ಣೀರಿಂದ ಅದು ಒದ್ದೆ ಆಗಿರುತ್ತೆ. ಈಗ ಫೇಶಿಯಲ್ ನಾವು ಪ್ಯಾರಲಿಸಿಸ್ ಇರೋರಿಗೆ ಈ ಕಣ್ಣಿನ ರೆಪ್ಪೆ ಮೂವ್ಮೆಂಟ್ಸ್ ಇರುವುದಿಲ್ಲ, ಅದು ಯಾವಾಗಲೂ ಓಪನ್ ಇರ್ತದೆ. ಇವನ್ ಮಲಗಿರುವಾಗ ಕೂಡ ಅದು ಓಪನ್ ಇರುತ್ತೆ. ಹಾಗಿರುವಾಗ ಕಣ್ಣು ಡ್ರೈ ಆಗಿ ಗ್ರ್ಯಾಜುವಲಿ ಕೆರಟೈಟಿಸ್ ಅಂತ ಆಗ್ತದೆ, ಕಣ್ಣು ಗುಡ್ಡೆ ಅಂತ ಹೇಳ್ತೇವಲ್ಲ, ಅಲ್ಲಿ ಡ್ರೈನೆಸ್ ಆಗಿ ಮತ್ತೆ ನಿಧಾನಕ್ಕೆ ಅಲ್ಸರ್ ಎಲ್ಲ ಆಗೋ ಪ್ರಾಬ್ಲಮ್ ಇರ್ತದೆ. ಇದೆಲ್ಲ ಈ ಸರ್ಜರಿ ಮಾಡಿದರೆ ಈ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ, ಮತ್ತು ಮುಖದ ಅವರಿಗೆ ಎಕ್ಸ್ಪ್ರೆಷನ್ಸ್ ಅದೆಲ್ಲ ವಾಪಸ್ ಬರ್ತದೆ. ಸೊ ಅವರ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಲೆವೆಲ್ ಕಮ್ಯುನಿಕೇಷನ್ ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಈ ಆಪರೇಷನ್ ಎಲ್ಲ ಆದಮೇಲೆ ಅದು ಯಾವಾಗ ಸರಿ ಆಗ್ಬೋದು, ಅಂದರೆ ಅದಕ್ಕೆ ಪೀರಿಯಡ್ಸ್ ಏನಾದರೂ ಉಂಟಾ, ಈ ಟೈಮಿಂದ ಈ ಟೈಮ್ಗೆ ಸರಿ ಆಗ್ತದೆ? ಇದು ತುಂಬ ಒಳ್ಳೆ ಕ್ವಶನ್. ಎಲ್ಲ ಥಿಂಕ್ ಮಾಡ್ತಾರೆ ಹೇಗೆ ಅಂದರೆ ಈಗ ನರಗಳು ಜೋಡಣೆ ಮಾಡಿದೆ ನಾಳೆ ಸರಿ ಆಗ್ತದೆ ಅಂತ. ಇದು ಹಾಗೆಲ್ಲ. ಈಗ ನರಗಳು ಎಂತ ಅಂದರೆ ಅದು ಗ್ರೋ ಆಗಲಿಕ್ಕೆ, ಅಂದರೆ ಬೆಳೀಲಿಕ್ಕೆ ಅದು 1 ಮಿಲಿಮೀಟರ್ ಒಂದು ದಿನದಲ್ಲಿ ಬೆಳೀತದೆ. ಸೊ ಎಲ್ಲ ನಾವು ಎಂಡ್ ಆರ್ಗನಿಂದ ಎಷ್ಟು ದೂರ ಅದನ್ನು ರಿಪೇರ್ ಮಾಡಿದ್ದೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಮಸಲಿನ ಹತ್ತಿರ ರಿಪೇರ್ ಮಾಡಿದರೆ ಅದು ಅಲ್ಲಿ 1 ಮಿಲಿಮೀಟರ್ ಒಂದು ದಿನಕ್ಕೆ ಲೆಕ್ಕ ಹಾಕಿ ಎಷ್ಟು ದಿನದಲ್ಲಿ ಗ್ರೋ ಆಗುತ್ತೆ ಅಷ್ಟು ಬೇಗ ಬರ್ತದೆ. ಜನರಲಿ 6 ತಿಂಗಳಿಂದ 1 ವರ್ಷದವರೆಗೆ ಟೈಮ್ ಹಿಡಿತದೆ ಇದು ಫೇಶಿಯಲ್ ರಿಯಾನಿಮೇಷನ್ ಮಾಡಿದ ಮೇಲೆ, ಸರ್ಜರಿ ಮಾಡಿದ ಮೇಲೆ ಅವರಿಗೆ ಮುಖದ್ದು ಎಫೆಕ್ಟ್ ಕಾಣಲಿಕ್ಕೆ. ಹಾಗೆ ಇಂಥ ಪೇಷಂಟಿಗೆ ನಾವು ಫಸ್ಟೇ ಹೇಳಿರ್ತೇವೆ, ಈಗ ಆಪರೇಷನ್ ಮಾಡಿ ನಾಳೆ ಸರಿ ಆಗಲಿಲ್ಲ ಅಂತ ಹತಾಶರಾಗಬಾರ್ದು, ಇದು ಟೈಮ್ ತಗೊಳ್ತದೆ, ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಬರ್ತದೆ. ಸೊ ಪೇಷನ್ಸ್ಲಿ ನಾವು ಕಾಯಬೇಕು. ಹೌದು, ನಮಗೆ ಸಹ ಪೇಷನ್ಸ್ ಇರಬೇಕು, ಪೇಷಂಟಿಗೆ ಸಹ ಪೇಷನ್ಸ್ ಇರಬೇಕು. ಸೊ ಈಗ ಫೇಶಿಯಲ್ ರಿಯಾನಿಮೇಷನ್ ಬಿಟ್ಟರೆ ಬೇರೆ ಯಾವುದೆಲ್ಲ ನರ್ವ್ಸ್ ಸರ್ಜರಿಗಳಿವೆ ಅಂತ? ನೆಕ್ಸ್ಟ್ ಹೇಳಬೇಕು ಅಂದರೆ ನಾನು ಆಗಲೇ ಹೇಳಿದೆ ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ. ಬ್ರೇಕಿಯಲ್ ಪ್ಲೆಕ್ಸಸ್ ಅಂದರೆ ಈಗ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂದರೆ ಈಗ ಸ್ಪೈನಲ್ ಕಾರ್ಡಿಂದ ಕೈಗೆ ಒಂದಿಷ್ಟು ನರಗಳು ಬರ್ತವೆ. ಅದು ಹೊರಗೆಲ್ಲ ಬರುವ ನರಗಳು ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಇದೆಲ್ಲ ಒಂದು ಪ್ಲೆಕ್ಸಸ್ ಅಂದರೆ ಒಂಥರ ವೆಬ್ ಥರ 2-3 ನರಗಳು ಒಟ್ಟಿಗೆ ಜಾಯಿನ್ ಆಗಿ ಮತ್ತೆ ಅದು ಡಿವೈಡ್ ಆಗಿ ಹಾಗೆ ಒಂದು ನೆಟ್ವರ್ಕ್ ಆಫ್ ನರ್ವ್ಸ್ ಇರ್ತದೆ, ಅದು ಕುತ್ತಿಗೆ ಭಾಗದಲ್ಲಿ ಇರ್ತದೆ. ಇದು ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ ಹೇಳೋದು. ಇಲ್ಲಿ ಏನಾಗುತ್ತೆ, ಕೆಲವು ಹೆಚ್ಚಾಗಿ ಆಕ್ಸಿಡೆಂಟಲ್ಲಿ ಇದು ಡ್ಯಾಮೇಜ್ ಆಗಿರ್ತದೆ. ಅಂಥವರಿಗೆ ಇಡೀ ಕೈ ಪ್ಯಾರಲಿಸಿಸ್ ಆಗಿರ್ತದೆ, ಕೈ ಮಾತ್ರ ಅವರಿಗೆ ಎತ್ತಲಿಕ್ಕೆ ಬರೋದಿಲ್ಲ, ಕೈ ಮೂಮೆಂಟೇ ಬರೋದಿಲ್ಲ, ಕೈಯಲ್ಲಿ ಆಲ್ಮೋಸ್ಟ್ ಜೀವ ಇಲ್ಲದ ಹಾಗೆ ಆಗಿರ್ತದೆ. ಆದರೆ ಸ್ಟ್ರಕ್ಚರಲ್ಲಿ ಕೈಯೆಲ್ಲ ಸರಿ ಇರ್ತದೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ, ರಕ್ತ ಸಂಚಾರ ಸರಿ ಇರ್ತದೆ, ಆದರೆ ಅವರಿಗೆ ಕೈ ಮೂಮೆಂಟ್ ಇರೋದಿಲ್ಲ, ಸೆನ್ಸೇಷನ್ ಇರೋದಿಲ್ಲ. ಈ ಥರ ಪೇಷಂಟ್ಸಿಗೆ ನಾವು ಬ್ರೇಕಿಯಲ್ ಪ್ಲೆಕ್ಸಸಲ್ಲಿ ಬೇರೆ ಬೇರೆ ಥರ ಸರ್ಜರಿಗಳಿದೆ, ಪೆರಿಫೆರಲ್ ನರ್ವ್ ಸರ್ಜರಿ ಅದು ಮಾಡ್ತೇವೆ. ಬೇರೆ ಯಾವುದು ಅಂದರೆ ಈಗ ಅದರಲ್ಲಿ ಬ್ರೇಕಿಯಲ್ ಪ್ಲೆಕ್ಸಸಲ್ಲಿ ನಾವು ಬೇರೆ ಬೇರೆ ಥರ ಸರ್ಜರಿ ಮಾಡ್ತೇವೆ. ಒಂದು ಈಗ ಅರ್ಲಿ ಸ್ಟೇಜಲ್ಲಿ ಬಂದರೆ, ಅವರಿಗೆ 1-2 ತಿಂಗಳ ಒಳಗಡೆ ಬಂದರು, ಅವರಿಗೆ ನಾವು MRI ಸ್ಕ್ಯಾನಿಂಗ್ ಮಾಡಿಸ್ತೇವೆ. ಆಮೇಲೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಇರ್ತದೆ, ಅಂದರೆ ಅಲ್ಲಿ ಎಲೆಕ್ಟ್ರೋಡ್ ಇಟ್ಟು ಅದರಲ್ಲಿ ಕರೆಂಟಿಂದ ಸ್ಟಿಮ್ಯುಲೇಟ್ ಮಾಡಿ ಹೇಗೆ ಕರೆಂಟ್ ಪಾಸ್ ಆಗ್ತಾ ಇದೆಯಾ ಇಲ್ವೋ ಅಂತ. ನರಗಳಲ್ಲಿ ಬೇಸಿಕಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಅದು ಸರಿಯಾಗಿ ಹೋಗ್ತಾ ಇದೆಯಾ ಇಲ್ವೋ ಅಂತ ನೋಡಲಿಕ್ಕೆ. ಅದರಲ್ಲಿ ನಾವು ಅದನ್ನು ಬೇರೆ ಬೇರೆ ಕ್ಲಾಸಿಫೈ ಮಾಡಿಕೊಳ್ತೇವೆ. ಈಗ ಅದು ಇದು ಸ್ಪೈನಲ್ ಕಾರ್ಡಿಂದ ಪೂರ್ತಿಯಾಗಿ ಸಪರೇಟ್ ಆಗಿದೆಯಾ ಅಥವಾ ಸ್ಪೈನಲ್ ಕಾರ್ಡಿಂದ ಹೊರಗೆ ಬಂದ ಮೇಲೆ ಮತ್ತೆ ಕಟ್ ಆಗಿದೆಯಾ, ಇದು ತುಂಬ ಇಂಪಾರ್ಟೆಂಟ್. ಈಗ ಸ್ಪೈನಲ್ ಕಾರ್ಡಿಂದ ಪೂರ್ತಿ ಸಪ್ರೇಟ್ ಆದರೆ ನಾವು ಅದನ್ನು ವಾಪಸ್ ಮರುಜೋಡಣೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅದು ಹೊರಗಡೆ ಕಟ್ ಆಗಿದ್ರೆ ಅದು ಮರುಜೋಡಣೆ ಮಾಡ್ಬೋದು. ಹಾಗೆ ಬೇರೆ ಬೇರೆ ಕ್ಲಾಸಿಫೈ ಮಾಡಿ ಬೇರೆ ಬೇರೆ ಥರ ಸರ್ಜರಿ ಬರುತ್ತೆ. ಅರ್ಲಿ ಸ್ಟೇಜಲ್ಲಿ ಆದರೆ ಬ್ರೇಕಿಯಲ್ ಪ್ಲೆಕ್ಸಸ್ ರಿಪೇರ್ ಅಂತ ಮಾಡ್ಬೋದು, ಅಥವಾ ನರ್ವ್ ಗ್ರಾಫ್ಟಿಂಗ್ ಅಂತ ಮಾಡ್ಬೋದು. ಮತ್ತು ಸ್ವಲ್ಪ ಲೇಟಾಗಿ ಬಂದವರಿಗೆ ನಾವು ಪೆರಿಫೆರಲ್ ನರ್ವ್ ಟ್ರಾನ್ಸ್ಫರ್ ಅಂತ ಮಾಡ್ತೇವೆ. ಹಾಗೆ ಬೇರೆ ಬೇರೆ ಥರದ್ದು ಬ್ರೇಕಿಯಲ್ ಪ್ಲೆಕ್ಸಸ್ಗೆ ಸರ್ಜರೀಸ್ ಇದೆ.
ಎಸ್ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾವು ಒಂದು ಸಣ್ಣ ಬ್ರೇಕ್ ಅಂತ ತಗೊಳ್ಳುವ. ವೀಕ್ಷಕರೇ, ಈಗ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್, ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್. ವಿರಾಮದ ಬಳಿಕ ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ದೇವಿ ಪ್ರಸಾದ್ ರವರು ಪೆರಿಫೆರಲ್ ನರ್ವ್ ಸರ್ಜರಿ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ಬನ್ನಿ ಅವರ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ನೀವು ಪೆರಿಫೆರಲ್ ನರ್ವ್ ಟ್ರಾನ್ಸ್ಫರ್ ಮತ್ತು ನರ್ವ್ ಗ್ರಾಫ್ಟಿಂಗ್ ಅಂತ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಹಾಗಂದ್ರೆ ಏನು ಅಂತ? ಈಗ ನಾವು ಗ್ರಾಫ್ಟಿಂಗ್ ಅಂತ ಹೇಳಿದರೆ, ಈಗ ನರ ಏನಾದರೂ ಡ್ಯಾಮೇಜ್ ಆಗಿರ್ತದೆ, ಅದು ಕಟ್ಟಾಗಿರ್ತದೆ, ಎರಡೂ ತುದಿಗಳು ಒಟ್ಟಿಗೆ ಬರೋದಿಲ್ಲ. ನಾವು ಈಗ ಸ್ಟಿಚ್ ಮಾಡಲಿಕ್ಕೆ ಅದನ್ನು ರಿಪೇರ್ ಮಾಡಬೇಕಂದ್ರೆ ಒಂದಕ್ಕೊಂದು ಸ್ಟಿಚ್ ಮಾಡಬೇಕು. ಆದರೆ ಅದು ದೂರ ದೂರ ಇರ್ತದೆ ಅದರ ಎಂಡ್ಸ್. ಆವಾಗ ನಾವು ಗ್ರಾಫ್ಟಿಂಗ್ ಅಂತ ಮಾಡಬೇಕಾಗ್ತದೆ. ಅದು ಹೇಗೆ ಅಂದರೆ, ಈಗ ಕಾಲಲ್ಲಿ ಕೆಲವು ಅಷ್ಟು ಇಂಪಾರ್ಟೆಂಟ್ ಅಲ್ಲದ ನರಗಳಿರ್ತದೆ, ಅಥವಾ ಸ್ವಲ್ಪ ಸೆನ್ಸೇಷನ್ ಮಾತ್ರ ಕೊಡುವಂಥ ನರಗಳಿರ್ತದೆ. ಅದಕ್ಕೆ ನಾವು ಸೆನ್ಸರಿ ನರ್ವ್ಸ್ ಅಂತ ಹೇಳ್ತೇವೆ. ಅದು ನಮಗೆ ಅಷ್ಟು ಇದರಷ್ಟು ಅಗತ್ಯ ಇಲ್ಲ. ಅಂದರೆ ಅದು ಅಗತ್ಯ ಅಂದರೆ ಅದರ ಫಂಕ್ಷನೇ ಇಲ್ಲ ಅಂತಲ್ಲ, ಬಟ್ ಡಿಸ್ಪೆಂಡಬಲ್ ಫಂಕ್ಷನ್ ಅಂತ ಹೇಳ್ತೇವೆ ನಾವು. ಅಷ್ಟು ಅಗತ್ಯ ಇಲ್ಲದ್ದು ಅದನ್ನು ಆ ನರಗಳನ್ನು ತೆಗೆದು ಈ ಜಾಗದಲ್ಲಿ ಎಲ್ಲಿ ಅದರ ಬಗ್ಗೆ ಗ್ಯಾಪ್ ಉಂಟು ಅದರಲ್ಲಿ ನಾವು ಕೂರಿಸಿ ಅದನ್ನು ಸ್ಟಿಚ್ ಮಾಡುವಂಥದ್ದು, ಅದನ್ನು ನಾವು ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ. ಅದೊಂದು ಪ್ಲಾಸ್ಟಿಕ್ ಸರ್ಜರಿದು ಒಂದು ಪ್ರಿನ್ಸಿಪಲ್. ಇನ್ನು ನಾವು ಟ್ರಾನ್ಸ್ಫರ್ ಅಂತ ಹೇಳಿದರೆ ಏನು ಅಂತ, ಇದು ಕೂಡ ಹಾಗೆಯೇ ಒಂಥರ ಏನು ಹೇಳ್ಬೋದು ಅಂದರೆ, ಒಂದು ಕೆಲಸ ಮಾಡುವಂಥ ಒಂದು ನರ ಪ್ಯಾರಲಿಸಿಸ್ ಆಗಿದೆ, ಅದು ಡ್ಯಾಮೇಜ್ ಆಗಿ ಹೋಗಿದೆ. ಅದಕ್ಕೆ ಇನ್ನು ಎರಡು ನರಗಳು ಸರಿ ಉಂಟು ಅಂತಾದರೆ ಅದರ ಒಂದು ನರವನ್ನು, ಒಂದು ಪಾರ್ಟನ್ನು ಮಾತ್ರ ತೆಗೆದು, ಅಷ್ಟು ಇಂಪಾರ್ಟೆಂಟ್ ಕೆಲಸ ಇಲ್ಲದ ಪಾರ್ಟನ್ನು ತೆಗೆದು ನಮಗೆ ಇಂಪಾರ್ಟೆಂಟ್ ಕೆಲಸ ಇರುವಲ್ಲಿಗೆ ಜೋಡಿಸೋದು, ಅದನ್ನು ನಾವು ಟ್ರಾನ್ಸ್ಫರ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಬೇರೆ ನರಗಳ ಇಂಜುರೀಸ್ ಎಲ್ಲ ಇದ್ದರೆ ಯಾವ ಥರ ಲಕ್ಷಣಗಳು ಇರ್ತವೆ ಅಂತ ಹೇಳಿ? ಈಗ ಕಾಮನ್ ಆಗಿ ಹೇಳಬೇಕು ಅಂದರೆ, ಈಗ ರೇಡಿಯಲ್ ನೋವು ಅಂತ ಇರ್ತದೆ. ಅದು ಈಗ ಕೈಯ ಹಿಂಭಾಗದಲ್ಲಿ, ತೋಳಿನ ಹಿಂಭಾಗದಲ್ಲಿ ಇರುವಂಥದ್ದು ನರ. ಅದರಲ್ಲಿ ಏನಾಗುತ್ತೆ ಅಂದರೆ ರಿಸ್ಟ್ ಡ್ರಾಪ್ ಅಂತ ಆಗುತ್ತೆ. ಅದೆಲ್ಲಿಯಾದರೂ ಇಂಜುರಿ ಆಯಿತು, ಯೂಶಲಿ ಹೇಗೆ ಅಂದರೆ ಇಲ್ಲಿ ತೋಳಿನ ಅದು ಹ್ಯೂಮರಸ್ ಅಂತ ಬೋನ್ ಇರ್ತದೆ, ಅದರದ್ದು ಫ್ರ್ಯಾಕ್ಚರ್ ಆದರೆ ರಿಸ್ಟ್ ಡ್ರಾಪ್ ಅಂದರೆ ಕೈಯನ್ನು ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ, ರಿಸ್ಟಿಂದ ಕೈ ಮೇಲೆ ಬರೋದಿಲ್ಲ. ಈಗ ನಾವು ಈ ಥರ ಫಂಕ್ಷನ್ ಮಾಡ್ತೇವಲ್ಲ, ಅದು ಕೈ ಹೀಗೆ ಇರ್ತದೆ, ಮೇಲೆ ಬರೋದಿಲ್ಲ, ಅದನ್ನು ರಿಸ್ಟ್ ಡ್ರಾಪ್ ಅಂತ ಹೇಳ್ತೇವೆ. ಇದು ಆಗೋದು ರೇಡಿಯಲ್ ನೋವ್ದು ಪ್ಯಾರಲಿಸಿಸ್ ಆದ ಕಾರಣ. ಅದನ್ನು ರೇಡಿಯಲ್ ನೋವು ಎಲ್ಲಿ ಯಾವಾಗ ಪ್ಯಾರಲಿಸಿಸ್ ಆಯ್ತು ನೋಡಿಕೊಂಡು ಬೇಗನೆ ಅದನ್ನು ರಿಪೇರ್ ಮಾಡಿದರೂ ಅದು ಸರಿ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಟೆಸ್ಟ್ಗಳಿದೆ. ಮತ್ತು ಆವಾಗ ಹೇಳಿದಂಗೆ NCV ಟೆಸ್ಟ್ ಮಾಡಿಸ್ಬೇಕು. ಅದರಲ್ಲಿ ಗೊತ್ತಾಗ್ತದೆ ನಮಗೆ ಅದು ಪೂರ್ತಿ ಕಟ್ಟಾಗಿದೆಯಾ ಅಥವಾ ಜಸ್ಟ್ ಸ್ವಲ್ಪ ತಾಗಿದಾಗೆ ಹಾಗೆ ಅದರದ್ದು ಫಂಕ್ಷನ್ ಸರಿ ಇಲ್ವಾ ಅಂತ. NCV ಟೆಸ್ಟ್ ಅಂದರೆ ನಾವು ಕಂಡಕ್ಷನ್ ವೆಲಾಸಿಟಿ ಅಂತ. ಅದು ನಾವು ಕರೆಂಟ್ ಎರಡು ಕಡೆ ಕೊಟ್ಟು ನೋಡುವಂಥದ್ದು. ಈಗ ಎಲ್ಲಿಯಾದ್ರೂ ಒಂದು ಕಡೆ ಅದು ಫುಲ್ ಕಟ್ ಆಗಿದೆ, ಕರೆಂಟ್ ಪಾಸೇ ಆಗೋದಿಲ್ಲ ಅದರಲ್ಲಿ. ಅದು ಇಲ್ಲಾದರೆ ಒಂಚೂರು ಪಾಸ್ ಆಗ್ತದೆ, ಅದರ ಆ್ಯಂಪ್ಲಿಟ್ಯೂಡ್ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ. ಆಗ ನಮಗೇನು ಅನಿಸುತ್ತೆ ಅಂದರೆ ಅದು ವಾಪಸ್ ಚಾನ್ಸ್ ಇದೆ, ಆಪರೇಷನ್ ಇಲ್ಲದೆ ಸರಿಯಾಗುವ ಚಾನ್ಸ್ ಇದೆ ಅಂತ. ಅದರಲ್ಲಿ NCV ಟೆಸ್ಟ್ ಅಂತ ಹೇಳ್ತಾರೆ, ಇಂಪಾರ್ಟೆಂಟ್. ಈಗ ರೇಡಿಯಲ್ ನೋವು ಆಯಿತು, ಅದು ಬಿಟ್ಟರೆ ಈಗ ಅಲ್ನಾರ್ ನೋವು ಅಂತಿದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಕ್ಲಾ ಹ್ಯಾಂಡ್ ಅಂತ ಆಗ್ತದೆ, ಕ್ಲಾ ಹ್ಯಾಂಡ್ ಡಿಫಾರ್ಮಿಟಿ ಅಂತ, ಕೈದು ಡಿಫಾರ್ಮಿಟಿ ಇರ್ತದೆ. ಅದರಿಂದಾಗಿ ಅವರಿಗೆ ಕೈದು ಸೂಕ್ಷ್ಮ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ದೊಡ್ಡದಾಗಿ ಹಿಡಿಯುವಂಥದ್ದು ಮಾಡ್ಬೋದು, ಆದರೆ ಈಗ ಸಣ್ಣ ಪೆನ್ ಹಿಡಿಯೋದಾಗಲಿ ಅಥವಾ ಸಣ್ಣ ಗೋಲಿ ಅಥವಾ ಏನಾದರೂ ತೆಗೆಯೋದಾಗಲಿ ಆ ಥರ ಸೂಕ್ಷ್ಮ ಕೆಲಸಗಳು ಮಾಡಲಿಕ್ಕೆಲ್ಲ ಅಲ್ನಾರ್ ನೋವು ಅಂತ, ಅದು ಇಂಪಾರ್ಟೆಂಟ್. ಅದು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಈ ಥರ ಕೆಲಸಗಳು ಮಾಡಲಿಕ್ಕಾಗೋದಿಲ್ಲ. ಇನ್ನೊಂದು ಮೀಡಿಯನ್ ನರ್ವ್ ಅಂತ ಹೇಳ್ತೇವೆ. ಮೀಡಿಯನ್ ನೋವು ಅಂದರೆ ಕೈದು ಜಾಸ್ತಿಯಾಗಿ ಸೆನ್ಸೇಷನ್ಗೆ ಇಂಪಾರ್ಟೆಂಟ್, ಅದು ಫಿಂಗರ್ ಸೆನ್ಸೇಷನ್. ಈಗ ಫಿಂಗರಿಗೆ ನಾವು ಕೈ ನೋಡ್ದೇನೆ ನಾವು ಏನಾದರೂ ತೆಗಿಲಿಕ್ಕಾಗ್ತದೆ, ನೋಡಬೇಕು ಅಂತಿಲ್ಲ, ಅಂದರೆ ಸೆನ್ಸೇಷನಿಂದ ಮುಟ್ಟಿ ನಾವು ತೆಗಿಲಿಕ್ಕಾಗ್ತದೆ. ಆದರೆ ಅವರಿಗೆ ಕೈಯಲ್ಲಿ ಸೆನ್ಸೇಷನೇ ಇಲ್ಲ ಅಂದರೆ ಆ ಕೆಲಸಗಳೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೈದು ಥಂಬ್ ಮತ್ತು ಇಂಡೆಕ್ಸಿದ್ದು ಸೆನ್ಸೇಷನ್ ತುಂಬ ಇಂಪಾರ್ಟೆಂಟ್. ಬೇರೆದು ಇಂಪಾರ್ಟೆಂಟ್, ಆದರೆ ಇದೆರಡು ತುಂಬ ಇಂಪಾರ್ಟೆಂಟ್.
ಮತ್ತು ಅವರಿಗೆ ಸೆನ್ಸೇಷನ್ ಸರಿ ಇಲ್ಲಾದರೆ ಕೈ ಸುಟ್ಟೋಗೋದು ಅಥವಾ ಚಿಕ್ಕ ಚಿಕ್ಕ ಬೊಕ್ಕೆಗಳು ಬರೋದು ಇದೆಲ್ಲ ಕಾಮನ್ ಇರ್ತದೆ. ಸೊ ಅದು ಕೂಡ ಒಂದು ಲಕ್ಷಣ. ಈಗ ಮೀಡಿಯನ್ ನಾವು ಇಂಜುರಿ ಆಗಿದ್ರೆ ಅದು ಲಕ್ಷಣ ಇರ್ತದೆ. ಓಕೆ, ಇದಕ್ಕೆ ಅಂದರೆ ಈ ಸರ್ಜರಿ ಮಾಡಲಿಕ್ಕೆ ಡ್ಯೂರೇಷನ್ಸ್ ಎಲ್ಲ ಏನಾದರೂ? ಈಗ ಸೆನ್ಸರಿ ಫಂಕ್ಷನ್ಸ್ ಅಂತ ಹೇಳ್ತೇವಲ್ಲ, ಸೆನ್ಸೇಷನ್, ಅದಕ್ಕೆ ಡ್ಯೂರೇಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾವು ಯಾವಾಗಲೂ ಅದು ಸರಿ ಮಾಡ್ಬೋದು. ಆದರೆ ಮೋಟಾರ್ ಫಂಕ್ಷನ್ಸ್ ಅಂತ ಹೇಳ್ತೇವೆ, ಅಂದರೆ ಕೈ ಮೂಮೆಂಟ್ ಮಾಡೋದು ಅಥವಾ ರಿಸ್ಟ್ ಡ್ರಾಪಲ್ಲಿ ಸಹ ಮೂಮೆಂಟ್ ಇದು, ಅದೆಲ್ಲ ಅಗೇನ್ ನಾವು ಇಂಜುರಿದು ಡ್ಯೂರೇಷನ್ ತುಂಬ ಇಂಪಾರ್ಟೆಂಟ್. ವಿದಿನ್ 1 year ಅದು ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಬರ್ತದೆ. ಮತ್ತು ಈಗ ಅಕ್ಯೂಟ್ ಇಂಜುರೀಸ್ ಅಂತ ಹೇಳ್ತೇವೆ. ಈಗ ಹಾಗೆಂದರೆ ಈಗ ತಾನೇ ಅವರಿಗೆ ಕತ್ತಿ ತಾಗಿದೆ ಕೈಗೆ, ಆ ನರ ಕಟ್ಟಾಗಿದೆ, ಅದು ಆದಷ್ಟು ಬೇಗ ರಿಪೇರ್ ಮಾಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ. ಅದು ಡಿಲೇ ಮಾಡಿ ರಿಪೇರ್ ಮಾಡಿದರೆ ಅಷ್ಟು ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಮತ್ತು ತುಂಬ ಡಿಲೇ ಮಾಡಿದರೆ ಅವರಿಗೆ ನಾವು ಗ್ಯಾಪ್ ಅಂತ ಹೇಳಿದಲ್ಲ ಹಾಗೆ ಉಂಟಾಗ್ತದೆ, ಮತ್ತು ಅವರಿಗೆ ನಾವು ಗ್ರಾಫ್ಟಿಂಗು ಬೇಕಾಗ್ತದೆ. ಫಸ್ಟ್ ಬೇಗ ಮಾಡಿದಷ್ಟು ರಿಸಲ್ಟ್ ಒಳ್ಳೆಯದು. ಓಕೆ, ಸೊ ಈಗ ಇದು ತುಂಬ ಲೇಟಾಗಿ ಬಂದವರಿಗೆ ಏನಾದರೂ ಮಾಡಲಿಕ್ಕೆ ಆಗ್ತದೆ, ಅಂದರೆ ಏನಾದರೂ ಪ್ರಿಕಾಷನ್ಸ್ ಏನಾದರೂ ತೆಗಿಬಹುದಾ ಏನಾದರೂ? ಅದೇ ಲೇಟಾಗಿ ಬಂದರೆ ಅಂದರೆ 2 ಕ್ಯಾಟಗರಿ ಹೇಳ್ಬೋದು ನಾವು. ಈಗ ಒಂದು ಅಕ್ಯೂಟ್ ಇಂಜುರೀಸ್, ಈಗ ಆಯಿತು ಅಥವಾ ನಿನ್ನೆ ಆಯಿತು ಈಗ ಬಂದಿದ್ದಾರೆ. ಇನ್ನೊಂದು ಆಗಿ 1 ತಿಂಗಳಾಯಿತು ಈಗ ಬಂದಿದ್ದಾರೆ, ಅದನ್ನು ಅರ್ಲಿ ಸರ್ಜರಿ ಅಂತ ಹೇಳ್ಬೋದು ನಾವು. ಒಂದು ಅಕ್ಯೂಟ್ ಸರ್ಜರಿ, ಇನ್ನೊಂದು ಅರ್ಲಿ ಸರ್ಜರಿ, ಒಂದೊಂದು ಲೇಟ್ ಸರ್ಜರಿ ಅಂತ. ಅರ್ಲಿ ಸರ್ಜರಿಯಲ್ಲಿ ನಾವು ಅದು ನರಗಳು ಕಟ್ಟಾದ ಜಾಗವನ್ನು ಓಪನ್ ಮಾಡಿ ನೋಡಿ ಅದರಲ್ಲಿ ಗ್ಯಾಪ್ ಇರುವ ಚಾನ್ಸಸ್ ತುಂಬ ಜಾಸ್ತಿ. ಆಗ ಅವರಿಗೆ ನಾವು ಗ್ರಾಫ್ಟ್ ಅಂತ ಹಾಕಬೇಕಾಗ್ತದೆ. ಅವರಲ್ಲೂ ಸಾಧಾರಣ ತುಂಬ ಒಳ್ಳೆಯ ರಿಸಲ್ಟ್ ಇದೆ, ಆದರೆ ಫಸ್ಟ್ ಅಕ್ಯೂಟ್ ಸರ್ಜರಿ ಮಾಡಿದಷ್ಟು ಒಳ್ಳೆ ರಿಸಲ್ಟ್ ಇಲ್ಲ ಅಂತ ಹೇಳ್ಬೋದು. ಮತ್ತು ಡಿಲೇಡ್ 1 ವರ್ಷ ಬಿಟ್ಟು ಬರ್ತಾರೆ ಕೆಲವರು, ಅಥವಾ 2 ವರ್ಷ. ಅವರಿಗೆ ಮಾಹಿತಿ ಇರೋದಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವರು ಅಲ್ಲಿ ಇಲ್ಲಿ ತಿರುಗಾಡಿ ಮತ್ತೆ ಲಾಸ್ಟಿಗೆ ಬರ್ತಾರೆ. ಅವರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಬಟ್ ಬೇರೆ ಈಗ ಮಸಲ್ ಟ್ರಾನ್ಸ್ಫರ್ ಅಥವಾ ಟೆಂಡನ್ ಟ್ರಾನ್ಸ್ಫರ್ ಅಂತ ಸರ್ಜರೀಸ್ ಎಲ್ಲ ಮಾಡ್ಬೋದು ಅವರಿಗೆ ಕೂಡ. ಮಸಲ್ ಟ್ರಾನ್ಸ್ಫರ್ ಅಂದರೆ ಈಗ ನಾವು ನರ್ವ್ ಟ್ರಾನ್ಸ್ಫರ್ ಅಂತ ಹೇಳಿದ್ವಿ, ಒಂದು ಇಂಪಾರ್ಟೆಂಟ್ ಅಲ್ಲದ ನರವನ್ನು ತೆಗೆದು ಇಂಪಾರ್ಟೆಂಟ್ ಫಂಕ್ಷನ್ ಇರುವ ಇದಕ್ಕೆ ಕೊಡೋದು ಅಂತ. ಇದು ಟೆಂಡನ್ ಟ್ರಾನ್ಸ್ಫರ್ ಅಥವಾ ಮಸಲ್ ಟ್ರಾನ್ಸ್ಫರ್ ಅಂದರೆ ಒಂದು ಗ್ರೂಪ್ ಆಫ್ ಮಸಲ್ಸ್ ಇರ್ತದೆ. ಈಗ ಕೈ ಹೀಗೆ ಫ್ಲೆಕ್ಸ್ ಮಾಡಲಿಕ್ಕೆ ಒಂದು ಮಸಲ್ ಇರ್ತದೆ, ಹೀಗೆ ಮೇಲೆ ಮಾಡಲಿಕ್ಕೆ ಇನ್ನೊಂದು ಮಸಲ್, ಅಥವಾ ಅದರಲ್ಲಿ ಒಂದೇ ಮಸಲ್ ಇರೋದಿಲ್ಲ, ಸುಮಾರು ಮಸಲ್ಸ್ ಇರ್ತದೆ, ಒಂದು ಗ್ರೂಪ್ ಆಫ್ ಮಸಲ್ಸ್. ಆ ಗ್ರೂಪ್ ಆಫ್ ಮಸಲ್ಸ್ ಒಂದು ಸೇಮ್ ಫಂಕ್ಷನ್ ಇರುವಂಥದ್ರಲ್ಲಿ ಅದರಲ್ಲಿ 1 ಅಥವಾ 2 ಮಸಲನ್ನು ತೆಗೆದು ಇನ್ನೊಂದು ಕೆಲಸಕ್ಕೆ ನಾವು ನಿಯೋಜಿಸುವ ಹಾಗೆ ಅದು ಟೆಂಡನ್ ಟ್ರಾನ್ಸ್ಫರ್ ಅಥವಾ ಮಸಲ್ ಟ್ರಾನ್ಸ್ಫರ್ ಆಪರೇಷನ್ ಅಂತ ಮಾಡ್ಬೋದು. ಆದರೆ ನರಗಳ ಆಪರೇಷನ್ ಮಾಡುವಷ್ಟು ಎಫಿಷಿಯಂಟ್ ರಿಸಲ್ಟ್ಸ್ ಅದರಲ್ಲಿ ಬರುವುದಿಲ್ಲ. ಇನ್ನೊಂದು ಕಡೆ ಸ್ವಲ್ಪ ವೀಕ್ ಆಗ್ತದೆ. ಹಾಗೆ ಅದಕ್ಕೆ ಡ್ಯೂರೇಷನ್ ಏನಾದರೂ? ಅದಕ್ಕೆ ಡ್ಯೂರೇಷನ್ ಇಲ್ಲ, ಅವರು ಲೇಟ್ ಆಗಿ ಬಂದರೂ ಕೂಡ ಅದು ಮಾಡ್ಬೋದು. ಓಕೆ, ಅದು ಐ ಮೀನ್ ಗುಣ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತ? ಅದೇ ಈಗ ನರಗಳದ್ದು ಆಪರೇಷನ್ ಆಗ ಡಿಸ್ಕಸ್ ಮಾಡಿದಾಗೆ 1 mm per day. ಸೊ ಅದು ಡಿಪೆಂಡ್ಸ್ ಆನ್ ಎಲ್ಲಿ ಇದಾಗಿದೆ, ಇಂಜುರಿ ಆಗಿದೆ. ಆದರೆ ಟೆಂಡನ್ ಇದು ಇಂಜುರಿ ಇದು ನಾವು ಟ್ರಾನ್ಸ್ಫರ್ ಮಾಡಿದ ಕೂಡಲೇ ಅದು ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ. ಆದರೆ ಅದು ಗುಣ ಆಗಲಿಕ್ಕೆ ನಾವು 3 ವಾರಗಳವರೆಗೆ ಅವರಿಗೆ ನಾವು ಯಾವುದೇ ಮೂಮೆಂಟ್ ಮಾಡಬಾರ್ದು ಅಂತ ಹೇಳಿ ನಾವು ಸ್ಲ್ಯಾಬ್ ಹಾಕಿರ್ತೇವೆ. ಅದಾದಮೇಲೆ ಅವರು ಫಿಸಿಯೋಥೆರಪಿ 1 ತಿಂಗಳಷ್ಟು ಫಿಸಿಯೋಥೆರಪಿ ಮಾಡಬೇಕಾಗ್ತದೆ. 1-2 ತಿಂಗಳ ಒಳಗೆ ಅವರಿಗೆ ಮೂಮೆಂಟ್ ಚೆನ್ನಾಗಿ ಬರ್ತದೆ. ಓಕೆ, ಸೊ ಈ ಸರ್ಜರಿ ನಮ್ಮ ಎನಪೋಯೋ ಹಾಸ್ಪಿಟಲಲ್ಲಿ ಮಾತ್ರ ಅವೈಲೇಬಲ್ ಅಥವಾ ಬೇರೆ ಹಾಸ್ಪಿಟಲಲ್ಲಿ? ಅಲ್ಲ, ಮಾತ್ರ ಅಂತಲ್ಲ, ಇದು ಎಲ್ಲ ಟರ್ಷರಿ ಕೇರ್ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ ಅವೈಲೇಬಲ್ ಇರ್ತದೆ. ಬಟ್ ನಮ್ಮಲ್ಲಿ ತುಂಬಾ ಹೈ ವಾಲ್ಯೂಮಲ್ಲಿ ಮಾಡ್ತಾ ಇದ್ದೇವೆ. ಓಕೆ, ಎಸ್ ಡಾಕ್ಟರ್, ಈ ನರ್ವಿಗೆ ಸಂಬಂಧಪಟ್ಟದ್ದು ಬೇರೆ ಏನಾದರೂ ವಿಷಯ ಏನಾದರೂ ಇದೆಯಾ ಸರ್ಜರಿಗೆ ಡಿಪೆಂಡ್ ಆದದ್ದು ಏನಾದರೂ? ಇನ್ನು ನರ್ವ್ಗೆ ಸಂಬಂಧಪಟ್ಟಿದ್ದು ನರ್ವ್ ಕಂಪ್ರೆಷನ್ ಸಿಂಡ್ರೋಮ್ಸ್ ಅಂತ ಇರ್ತದೆ. ಅಂದರೆ ಈಗ ಕಾಮನ್ ಆಗಿ ಇರುವಂಥದ್ದು ಕಾಮನ್ ಪ್ರಾಬ್ಲಮ್ ಅಂದರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಈಗ ಮಣಿಗಂಟು ಅಂತ ಹೇಳ್ತೀವಲ್ಲ, ರಿಸ್ಟಿನ ಮುಂಭಾಗದಲ್ಲಿ ಈಗ ಮೀಡಿಯನ್ ನರ್ವ್ ಅಂತ ಇರ್ತದೆ. ಅದು ಒಂದು ಟೈಟ್ ಸ್ಪೇಸಲ್ಲಿ ಇರ್ತದೆ. ಅದು ಕೆಲವರಿಗೆ ಏನೇನೋ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಕಂಪ್ರೆಷನ್ ಆಗ್ತದೆ, ಅಲ್ಲಿ ಒತ್ತಿ ಹಿಡಿದಾಗ ಆಗ್ತದೆ, ಅದಕ್ಕೆ ಟೈಟ್ ಆಗುತ್ತೆ ಆ ಜಾಗದಲ್ಲಿ. ಆಗಿರುವಾಗ ಅದು ಕೈಯಲ್ಲಿ ನೋವು ಬರೋದು ಅಥವಾ ಸೆನ್ಸೇಷನ್ ಕಮ್ಮಿ ಆಗೋದು, ಕೈ ಮೂಮೆಂಟ್ ಸರಿ ಆಗೋದಿಲ್ಲ, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಬರ್ತದೆ. ಇದು ಕಂಪ್ರೆಷನ್ ಸಿಂಡ್ರೋಮ್ ಅಂತ ಹೇಳ್ದು ನಾವು, ಕಂಪ್ರೆಷನ್ ಸಿಂಡ್ರೋಮ್ಸ್. ಅದನ್ನು ನಾವು ಜಸ್ಟ್ ಅದರ ಮೇಲೆ ಏನು ಕಂಪ್ರೆಷನ್ ಆಗಿರ್ತದೆ ಅದನ್ನು ನಾವು ಆಪ್ರೇಷನ್ ಮಾಡಿ ರಿಲೀಸ್ ಮಾಡಿದರೆ ಇದಕ್ಕೆಲ್ಲ ಇಮಿಡಿಯೇಟ್ ರಿಸಲ್ಟ್ಸ್. ನಾವು ಆಪ್ರೇಷನ್ ಮಾಡಿದ ಕಂಪ್ರೆಷನ್ ಬಿಡಿಸಿದ 1 ದಿವಸದಲ್ಲಿ, ಕೆಲವರಿಗೆ ಇಮಿಡಿಯೇಟ್ ಆಗಿ ಅದು ಚೆನ್ನಾಗಿ ಅವರ ಬಾಡಿ ಇಮ್ಯುನಿಟಿ ಹೇಗೆ ರೆಸ್ಪಾನ್ಸ್ ಮಾಡ್ತದೆ ಅದರ ಇಮಿಡಿಯೇಟ್ ಆಗಿ ಅವರಿಗೆ ರಿಲೀಫ್ ಸಿಗ್ತದೆ. ಇದು ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಯಿತು. ಇದೇ ಥರ ಬೇರೆ ಕಾಲಲ್ಲಿ ಟಾರ್ಸಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ಬೋದು, ಮತ್ತು ಕ್ಯೂಬಿಟಲ್ ಟನಲ್ ಸಿಂಡ್ರೋಮ್ ಅಂತ ಆಗ್ತದೆ. ಇನ್ನೊಂದು ಗಯಾನ್ಸ್ ಕೆನಾಲ್ ಸಿಂಡ್ರೋಮ್ ಅಂತ, ಇದು ಅಲ್ನಾ ನೋವಿಗೆ ಸಂಬಂಧಪಟ್ಟಿದ್ದು. ಹಾಗೆ ಬೇರೆ ಬೇರೆ ಕಂಪ್ರೆಷನ್ ಸಿಂಡ್ರೋಮ್ಸ್ ಇದೆ.
ಇದು ಎಲ್ಲೆಲ್ಲಿ ನರಗಳಿಗೆ ಕಂಪ್ರೆಷನ್ ಆಗಿ ನಮಗೆ ಪ್ರಾಬ್ಲಮ್ ಬರ್ತದೆ ಆ ನರಗಳನ್ನು ಬಿಡಿಸಿ ಕೊಡುವಂಥದ್ದು. ಬೇಸಿಕಲಿ ಅದಕ್ಕೆ ಕಂಪ್ರೆಷನ್ ಇರೋದನ್ನು ನಾವು ಓಪನ್ ಮಾಡಿ ಬಿಡುವಂಥದ್ದು, ಅದು ನಾವು ಕಂಪ್ರೆಷನ್ ಸಿಂಡ್ರೋಮ್ ಅಂತ. ಇನ್ನು ನರಗಳದ್ದು ಸಂಬಂಧಪಟ್ಟಿದ್ದು ಹೇಳೋದಾದ್ರೆ ನರಗಳ ಗಡ್ಡೆ ಇರ್ತದೆ ಕೆಲವರಿಗೆ, ಪೆರಿಫೆರಲ್ ನರ್ವ್ ಶೀತ್ ಟ್ಯೂಮರ್ಸ್ ಅಂತ. ಇದು ಕೂಡ ಅಷ್ಟೇ ಒಂದು ಸಾಮಾನ್ಯವಾಗಿ ಸಿಗುವುದಿಲ್ಲ, ತುಂಬ ಸ್ವಲ್ಪ ರೇರ್ ಡಿಸೀಸ್ ಅಂತ ಹೇಳ್ಬೋದು. ಆದರೆ ತುಂಬ ಜನರು ಇದಕ್ಕೆ ಟ್ರೀಟ್ಮೆಂಟ್ ಸಿಗದೆ ಅಥವಾ ಟ್ರೀಟ್ಮೆಂಟ್ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ತುಂಬ ಲೇಟಾಗಿ ಬರುವಂಥದ್ದು ತುಂಬ ಕಾಮನ್. ಕೆಲವು ಪೇಷಂಟ್ ಎಲ್ಲ 4-5 ವರ್ಷ ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ತೋರಿಸಿ ಇದಕ್ಕೆ ಆಪ್ರೇಷನ್ ಆಗೋದಿಲ್ಲ, ಇಲ್ಲಿ ಆಪ್ರೇಷನ್ ಮಾಡಿದರೆ ತೊಂದರೆ ಆಗ್ತದೆ ನಿಮಗೆ ಅಂತೆಲ್ಲ ಹೇಳಿ ಅವರು ಹೆದರ್ಕೊಂಡು ಅಥವಾ ಗೊತ್ತಿಲ್ಲದೆ ಮತ್ತು ಲೇಟಾಗಿ ಬರೋರು ತುಂಬ ಇರ್ತಾರೆ. ಅದನ್ನು ಸರಿಯಾಗಿ ಈಗ ಮ್ಯಾಗ್ನಿಫಿಕೇಷನ್ ಎಲ್ಲ ಯೂಸ್ ಮಾಡಿಕೊಂಡು ಪೆರಿಫೆರಲ್ ನರ್ವ್ ಸರ್ಜರಿ ಅಲ್ಲಿಗೆ ಹೋಗಿ ಮಾಡಿಸಿದರೆ ತುಂಬಾ ಏನೇ ಡ್ಯಾಮೇಜ್ ಆಗದ ಹಾಗೆ ಸರ್ಜರಿ ಮಾಡಿ ಆ ಗೆಡ್ಡೆಗಳನ್ನು ತೆಗಿಲಿಕ್ಕಾಗ್ತದೆ. ಓಕೆ, ಎಸ್ ಡಾಕ್ಟರ್, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿ, ಪೆರಿಫೆರಲ್ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ವೆಲ್ಕಮ್. ಎಸ್ ಡಾಕ್ಟರ್, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ವೆಲ್ಕಮ್. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.